ಸಾಧ್ಯ ಆಗಿಲ್ಲ ಅಂಡ ನುಗ್ಗುರ ಕಾಲಿ ಡಬ್ಬಾಚಾರ ಹೋಗ್ಕೊಂಡು ಯಾರು ಅದಕ್ಕೆ ವ್ಯತಿರಿಕ್ತವಾಗಿ ಇನ್ನುಳಿದ ಈ ಸೋಮನಾಥೇಶ್ವರ ದೇವಸ್ಥಾನ ಮಾತೆರನ ಕೈ ರೆಡ್ಡೆ ಕೈ ಕೊರ್ದು ಕ್ಷೇತ್ರ ಲಿಪ್ಪಣಂಚನೆ ಬೇಲೆ ಉಂಡಸ ಇಂದು ಹಿಂದೂ ಸಮಾಜದ ಭಾರಿ ಅದ್ಭುತವಾಗಿದೆ. ಯಾನಿ ಕ್ಷೇತ್ರ ಜೀವನದ ತುಂಬುವವರಿ ಪ್ರವಾಸಿಯಾದಿ ಜಾಗೆ ಬರುವಂತೆ ನನ್ನ ಮಗಳು ಕೊಣಾಜಿರಿ ವಿಶ್ವಮಂಗಳೂರು ಹೈಸ್ಕೂಲ್ ಹೋಗೋಣ ಕೊಡ್ತು ಅಲ್ಲಿ ನಿಲ್ತೊಂದು ಯಾನ ಆದಿತ್ಯವಾರ ಬೈಯಡಿ ಇಡೀ ಪ್ರತಿ ಆದಿತ್ಯವಾರ ಬರುವಂತೆ ಅಥವಾ ಐವಿರಾಯರಿ ಮೂಲ ಬತ್ತುವರ ಒಂದು ಕಲ್ಲದ ಮೇಲೆ ಕುಲು ಅಂತೇಳಿ ಇನ್ನೊಂದು ಒಂದು ದೇವಸ್ಥಾನ ಲಕ್ಕೊಂತ ಸಾಧ್ಯ ಒಂದು ಪೂಂಜಿಯರ ನೇತೃತ್ವ ಒಂದು ತಂಡ ಐದು ಮಲ್ತು ತೋಜಾಡ ಇಡೀ ಹಿಂದೂ ಸಮಾಜ ಪರವಾದ ಯಾರಿಗೆ ಇನ್ನು ಮುಖಸ್ತುತ್ಯತೆ ಇದು ಮುಖಸ್ತುತ್ಯತೆ ಒರಿ ದೇವಸ್ಥಾನಕ್ಕೂ ಭಕ್ತಿ ಬರ್ತದ ದೇವರದು ಕೈದ ತರಬಗ್ಗದ ರಡ್ಡ ಕೈ ನೀರು ದೇವರ ಆಶೀರ್ವಾದ ನಟ್ಟಣಿ ಬೊಕ್ಕ ಆಯ್ನ ಲಿಪ್ರಾದ ಪಾತ್ಯರ್ಪಾದ ಓ ಯಾನ ಜಡ್ಡೆ ಜಾಗೆ ಬೈದೆ ಅಂತ ಬಂದ್ಕೊಂಡು ಬೇಲಿನ ಪೂಂಜಿಯರ ನೇತೃತ್ವ ಈ ತಂಡ ಇಡೀ ಈ ತಂಡ ಮಲ್ಕೊಂಡು ಬಂಡ ಇಂದು ಪರಶುರಾಮ ಸಿಟ್ಟಿಗೆ ತುಯ್ಯರೆ ಬಾರಿ ಕಷ್ಟ ಉಂಟು ಕಷ್ಟ ಬೇತಿ ಕ್ಷೇತ್ರಡು ಒಂದು ಇಂಚ ಆಪಣ ಹೆಂಗೆ ಗೊತ್ತಿச்சு ಇನ್ನು ಆಪಣ ಹೆಂಗೆ ಗೊತ್ತಿச்சு ಉಪ್ಪುಂಡು ಐಕೊಂಡು ಅಡಿ ಸೇವಾ ಸಮಿತಿ ಉಪ್ಪುಂಡು ಅಕ್ಳಿಗೆ ನೇರ ಕಲೆಕ್ಷನ್ ಬಗ್ಗೆ ಚಿಂತೆ ಇನಿಯತ ಕಲೆಕ್ಷನ್ ಆವು ಇನಿಯತ ಕಾರ್ ಬೈದು ಇನಿಯತ ಜನ ಮಲ್ಲಾಕಿ ಬೈದು ಯೋಚನೆ ಮಾಡ್ಕೊಂಡು ಸೇವಾ ಸಮಿತಿ ಬಡಪತ್ರೆ ಕಟ್ಟಿನ ಒಂದು ದೇವಸ್ಥಾನನು ಬಡಪತ್ರೇ ನಡಪಬಹುದು ಇಡೀ ಸಮಾಜಕ್ಕೆ ಶ್ರೀಮಂತಿ ಕೊಡುವ ಪ್ರಯತ್ನ ಪೂಂಜಿಯರು ಮತ್ತೊಂದು ಹೇಳ್ತಾರೆ ಯಾರು ಯಾರಿಗೆ ಶಾಬಾಸ್ ಮಾಡೋದು ಏರಿ ಅಸ್ಪೃಶ್ಯತೆ ನಮ್ಮ ಸಮಾಜಕ್ಕೂ ಪತ್ರ ಭಾರಿ ಮಲ್ಲ ಕ್ಯಾನ್ಸರ್ ಯಾರು ಕ್ಯಾನ್ಸರ್ ಪರಮ ಶಬ್ದನು ಉದ್ದೇಶ ಪೂರ್ವಕವಾದ ಉಪಯೋಗ ಮಾಡ್ತದೆ ಕ್ಯಾನ್ಸರ್ಗೆ ಈತನೆಟ್ಟ ಮರ್ದು ನಾಡಪತ್ರ ಆಯಿತು ಅಸ್ಪೃಶ್ಯತೆಗೆ ಮರ್ದು ನಾಡಪತ್ನಾಗಲು ಒಂದು ಎಡಮೂಜಿ ಜನ ಸಮಾಜಗಳು ಎಡಮೂಜಿ ಜನ ಯಾನ ಪೇಜಾವರ ಸ್ವಾಮೀಜಿ ನಾನು ಉಲ್ಲೇಖ ಮಾಡಿದೆ ಪೇಜಾವರ ಹಿರಿಯ ಸ್ವಾಮೀಜಿಗಳು ಪೇಜಾವರ ಹಿರಿಯ ಸ್ವಾಮೀಜಿ ಮೂಜಿನ ವ್ಯಕ್ತಿ ಏರಾಂಡ ಒಂದು ಧಾರ್ಮಿಕ ನೇತಾರ ಈ ಸಮಾಜ ಅಸ್ಪೃಶ್ಯತೆ ನಿರ್ಮೂಲ ಮಲ್ಪರ ಪ್ರಯತ್ನ ಮಾತ್ರ ಇತ್ತಲ್ಲ ಅವು ಮಾಣಿಲ್ದ ಮೋದ ಸ್ವಾಮೀಜಿಗಳು ಬಂದ ಸಂಗತಿಯನ್ನ ವಾ ಕೋಡಿಗೆ ನಿರ್ಬೇಡ ಬಂದೆ ಅಂತ ಅಂಬೇಡ್ಕರ್ ಪಂಡ್ಯ ಈ ಸಮಾಜಡು ಅಸ್ಪೃಶ್ಯತೆ ಪಾಪ ಅತ್ಯಂತ ಆಂಡ ಈ ಸಮಾಜ ಊಲ ಪಾಪ ಆಗ್ತದೆ ಊಲ ಪಾಪ ಅಸ್ಪೃಶ್ಯತೆ ಪಾಪ ಆಗ್ತಾನೆ ಈ ಸಮಾಜ ಊಲ ಪಾಪ ಆಗ್ತದೆ ಐನ ಪಂಡಿನ ಹಲವಾರು ಸಾಮಾಜಿಕ ಇತ್ತಲ್ಲ ಅಸ್ಪೃಶ್ಯ ನಿರ್ಮೂಲ ಮಲ್ಪನ ಹೃದಯಾಂತರಣದ ಪ್ರಯತ್ನ ಮಲ್ಪನಂಚಿನ ಯೋಗಿ ಕಸ್ತೂಬ ಮಾಣಿಯ ಸ್ವಾಮಿಯನ್ನ ಕಾಲಗಟ್ಟ ಬರೋದು ನನಂಜಿ ಭಾರಿ ಮಲ್ಲ ಕ್ಯಾನ್ಸರ್ ಮತಾಂತರ ಇಲ್ಲದ ಮಗಳಿಗೆ ಕಾಲೇಜಿಗೆ ಹೋದಾಗ ಅಲ್ಲಿ ಪತ್ತನ ಪೂಪನ ಮೊಬೈಲ್ ಯಾನೇ ಗೆತ್ತು ಕೊರ್ನ ಅಂದು ಕನ್ಫರ್ಮ್ ಮಾಡ್ಕೊಂಡು ಸಾಧ್ಯ ಆಗಿಲ್ಲ ಆಲ ಕಟ್ಬಿಡ ಮೊಬೈಲ್ ಯಾನೇ ಗೆತ್ತು ಕೊರ್ನ ಅಲ್ಲಿ ಕಾಟ್ ಅಡ್ರೆಸ್ ಅವು ಯಾನೇ ಗೆತ್ತು ಕೊರ್ನ ಆಳು ಉಪಯೋಗ ಮಾಡಿದ್ರೆ ಸೆಂಟ್ ಅವು ಯಾನೇ ಗೆತ್ತು ಕೊರ್ನ ಅಂದೋರಿ ಪೊಣ್ಣನ ಅಪ್ಪೆ ಮನಸ್ಸಿಗೆ ದಡೆ ಮತ್ತು ಅಲ್ಲಿ ಕಾಲೇಜಿಗೆ ಕಟ್ಟಬೇಡ ಸಾಧ್ಯ ಆಂಡ ಇಂಚ ಕಾಂಡೆ ಬುರಿದು ಗುಡ್ಡೆಗೆ ಬುಡ್ನ ಬೆತ್ತ ಬಯ್ಯ ಗೂದುಳ್ಳೆಗ ಗೊತ್ತುಗು ತನ್ನ ಕಿರಿ ತುಪ್ಪನ ತನ್ನ ಕಂಜಿ ನೆನೆದದು ಪಾರೋಂದು ಇಲ್ಲದೆ ಬರ್ಕೊಂಡಂತ ಅಂಚನೆ ಆ ಮಗಳಿಗೆ ಕಾಲೇಜ್ ಬಿಡ್ಬೇಕ ಪಾರೋಂದು ತನ್ನ ಅಪ್ಪನ ಕೈತೆ ಬರ್ಕೊಂಡು ಕಾಂಡೆ ಲಕ್ಕದ ಕರಾಗ್ರೆ ವಸತಿ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ತಿತಾ ಗೌರಿ ಪ್ರಭಾತೆ ಕರದರ್ಶನ ಕಾಂಡೆ ಲಕ್ಕದ ಕರದರ್ಶನ ಮಾಡ್ತದೆ ಸಮುದ್ರಿ ವಸನೆ ದೇವರಿ ಪರದಸ್ಥಾನ ಮಂಡಲಿ ವಿಷ್ಣು ಪತ್ನಿಯ ಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಪಂಡದಲ್ಲಿ ದೇವಿನ
ಕ್ಷಮೆ ಕೇಳಿದ್ರೆ ಭೂಮಿ ಮೇಲೆ ಪಾದಸ್ಪರ್ಶ ಮಾಡ್ತದೆ. ತರಕಮೆ ಕಮ್ಮಿ ಒಂದು ಗುವಿಲ್ದು ಒಂಜಿ ಚೆಂಬು ನೀರು ತುಳಸಿಗೆ ಬೋದು, ತುಳಸಿಗೆ ಮುಳ್ಳು ಸುತ್ತು ಬರ್ತದೆ. ಆ ನೀರನ್ನ ತುಳಸಿದ ದೈವಕ್ಕೆ ಮೈತದೆ. ಐನ ತೀರ್ಥ ಸ್ವೀಕಾರ ಮಲ್ಪುಣಗ ಒಟ್ಟಿಗೆ ಬತ್ತಿನ ಮಗಲ್ ತುಳಸಿದ ಗೆಲ್ಲು ಒಯ್ಪರು. ಗೆಲ್ಲು ಒಯ್ಪೆರೆ ಬಲ್ಲಿ ಮಗ ಅವು ಚಾಮಿ ಮಗ ಅಂದ ಅಪ್ಪೆ ಮಗಲಿಗೆ ಪಂಡು ಕೊಟ್ಟರೆ ಶಾಂತಿಯ ಆಂಡ ಮಗಲಿಗೆ ಪಂಡು ಕೊಟ್ಟರೆ ಅಪ್ಪೆಗೆ ಗೊತ್ತಿತ್ತಲ್ಲ. ತುಳಸಿ ಕಟ್ಟೆಗೆ ಹೋದು ತುಳಸಿಗೆ ನಮಸ್ಕಾರ ಮಾಡ್ತದೆ. ಕಿದೆಗೆ ಹೋದು ಕಿದೆಪುರ ಪೆತ್ತಗೂ ಮೂಜಿಸುತ್ತ ಪ್ರದಕ್ಷಿಣೆ ಬರ್ತದೆ. ಪೆತ್ತದ ಬೀಲನು ಬಲತ ಕೈಟ್ ಬರ್ತದೆ, ದತ್ತ ಕೈಟ ನೀರು ಮೆತ್ತದೆ. ಆ ತೀರ್ಥವನ್ನು ಸ್ವೀಕಾರ ಮಾಡ್ಕೊಳ ಬಾಲ ಸಹಜವಾದ ಬಾಲೆ ಪೆತ್ತದ ಕೆಬಿಗೆ ಒಯ್ಕೊಂಡು ಪೆತ್ತ ಬೀಲನ್ನು ಒಯ್ಕೊಂಡು ಪಾಪದ ಪೆತ್ತಾಣ ಪೆತ್ತಗೂ ದೊಡ್ಡು ಆತನ ದೊಂಕೆಯ ಬಲ್ಯಪ್ಪ ಅವು ಚಾಮಿ ಮಗ ಅಂದ್ರೆ ತನ್ನ ಬಾಲೆಗೆ ಪಂಡುಗೊರೆ ಸಾಧ್ಯ ಅಂಡ. ಅವು ಒಂಜಿ ಕೈಕಂಜತ್ತು ಮಗ ಅವು ಮೃಗಾತ್ತ ಮಗ ಅವು ದೇವರಿಂದ ಪಣಿಯರೆ ಈ ಅಪ್ಪೆ ಗೊತ್ತಿಲ್ಲ. ಅಪ್ಪೆ ಗೊತ್ತಿಲ್ಲ ಕಾಂಡೆ ಪುಣ್ಣು ಮಗ ಶಾಲೆಗೆ ಕೊಂಡರು. ರಡ್ಡು ಹುಬ್ಬುದ ಮಧ್ಯೆ ಎರಡು ಹುಬ್ಬುದ ಮಧ್ಯೆ ಒಂಜಿ ನನ್ನ ಕಣ್ಣಿಗೆ ತೋಜಿನಾತ ಮಲ್ಲ ಬೊಟ್ಟು ದೀದು ಅಂಚತೆ ಸ್ವಾಮಿ. ನನ್ನ ಕಣ್ಣಿಗೆ ತೋಜಿನಾತ ಮಲ್ಲ ಬೊಟ್ಟು ದೀದು ಆ ಮೋಣಿ ಒಂಜಿ ಪೊರ್ಲು ಕೊರ್ಪಣ ಆ ಅಪ್ಪನ ಪ್ರಯತ್ನ ಅವು ಸಾರ್ಥಕ ಆಂಡ ಆಂಡ ಯಾನೆಗಡ ಪಲ್ಲೆಕ್ಕ ಆ ಪೊಣ್ಣು ಮಗಲು ಪಾರೋದು ತಪ್ಪ ತನ್ನ ಅಪ್ಪನ ಕೈತೆ ಬೈಯರು. ಅವತ್ತು ಆಲ ರಾತ್ರಿ ಉಪಯೋಗ ಆಲ ರಾತ್ರಿ ಮುಸ್ಕುದ ಉಲಾಯಿಡ ಉಪಯೋಗ ಮಾಡ್ಕೊಂಡ ಮೊಬೈಲ್ ಅವು ಯಾನಿಗೆ ಎತ್ತುಕೊಡ್ನೆ ಕನ್ಫರ್ಮ್ ಅಪ್ಪೆ ಮಾಡ್ಕೊಳ್ಳೋ ಸಾಧ್ಯ ಆಯ್ಸಿಂದ ಕಾಲೇಜಿಗೆ ಹೋಯಿನ ಪೊಣ್ಣು ಮಗಲು 5:45 ಗಂಟೆ ಬಡ ಪೊಣ್ಣು ಮಗಲು 6:45 ಬತ್ತಿಂದ ಒಂದು ಅಡ್ಡೆಂತ ಫೋನ್ ನಂಬರ್ ಗೊತ್ತುಂಡ అందుకే ಸಿನ್ನೆ ಮಾಡ 7:30 ಗಂಟೆಗೆ ಫೋನ್ ಮಾಡ್ಕೊಂಡಾಗ ಫೋನ್ ಮೆಸೇಜ್ ಬರ್ಕೊಂಡು ನಿಂಗಳಿಗೆ ಲಿಂಚಿ ನಮ್ಮಲ್ಲಿ ಪರಿದಿಕ್ ಬರ್ತಾನ್ ಅಂದ್ ಅವು ಕೇಳಿ ಗಡಿಲಿ ಕಟ್ಟ ಮೊಬೈಲ್ ಹೋದಾದ ಅಡ್ಡೆಂತ ತಿಕ್ಕದು ಅಡ್ಡೆಂತ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತದೆ ತುಕ ಫೋನ್ ಓಲನ್ನು ಫೋನ್ ಮಾಡ್ಕೊಂಡಾಗ ನಿಕ್ಲು ಕಾಲ್ ಮಾಡ್ತಾನೆ ಫೋನ್ ಸ್ವಿಚ್ ಆಫ್. ರಾತ್ರಿ 10 ಗಂಟೆ ಕಾಲ್ ಮಾಡ್ತಾರೆ ಆಯ್ತು ಮಲಯಾಳು ಬೇತೆ 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 ಅನ್ನೋದು ಮೆಸೇಜ್ ಇರ್ಬಾರ್ದು. ಪುಣ್ಣು ನೋಡಿ ಕೂತ್ಕೊಂಡು ನಮ್ಮ ಸಮಾಜದ 2ನೇ ಕ್ಯಾನ್ಸರ್ ಮತಾಂತರವು ಆ ಪುಣ್ಣು ತೆಗೆದು ಕೂರ್ತಲ್ಲ ಪಂಡು ಸಂಗತಿ ನಂಗೆ ಗೊತ್ತ. ಆನಿ ನೆನಪಾಕೊಂಡು ಗೋಹತ್ಯೆ ಈ ಸಮಾಜ ಗೋಹತ್ಯೆ ನಮ್ಮ ಮಾತೆಲ್ಲ ಸಾರ್ವಜನಿಕ ನೀರ್ಕೊಂಡಲ್ಲ ಯಾಕೆ ಒಂದತ್ತು ಬಾಗಿಲು ನಮ್ಮನೇ ಪಂಡು ಸಂಗತಿ ನಮ್ಮ ಮನಸ್ಸಲ್ಲಿ ಇವ ನೋಡು. ಈ ಸಮಾಜಕ್ಕೂ ಅಂಟಿನಂತೆ ಈ ಮುಂಜೆ ಕ್ಯಾನ್ಸರ್, ಅಸ್ಪೃಶ್ಯತೆ, ಮತಾಂತರ, ಗೋಹತ್ಯೆ ಈ ಸಂಗತಿನ ಬಹುಶಃ ಸ್ವಾಮೀಜಿನ ಮಾರ್ಗದರ್ಶನ ಮಾರ್ಗ ನಾವು ಮಾತೆಲ್ಲ ಪುಗಿಲು ಪಾಡ್ದಂಜನ ಈ ಶಾಲೆ ಸೊಂಟವು ಕಟ್ಟದು ಕಟಿಬದ್ಧರಾಗೋಣ ಪಂಡ ಸೊಂಟವು ಗಟ್ಟಿ ಕಟ್ಟಿದ ಕಟಿಬದ್ಧರಾಗೋಣ. ಪುಗೇಲು ಪಾಡ್ನ ಈ ಶಾಲನ್ನು ಕೇವಲ ಒಂಜಿ ಪುಗೇಲು ಪಾಡ್ನ ಶಾಲೆ ಕೇವಲ ಅವು ಆಭರಣದ ವಸ್ತು ಆಗಬಲ್ಲಿ. ಪುಗೇಲು ಪಾಡ್ನಂಚಿನ ಆ ಕೇಸರಿ ಶಾಲೆ ಕೇವಲ ಒಂಜಿ ಕಣ್ಣು ಕಟ್ಟದ ವಸ್ತು ಆಗಿರಬಲ್ಲಿ. ಪುಗೇಲು ಪಾಡ್ನ ಆ ಕೇಸರಿ ಶಾಲೆ ಸಾಧ್ಯ ಅಗತ್ಯ ಉಂಡು ನಾಣ ಮಧ್ಯಪ್ರದೇಶ ಒಂಜಿ ಸಮಾಜ ಅಕ್ಲೆ ಕುದಾರೆ ನೀನಾ ಆ ಸಮಾಜದ ನಮ್ಮ ಜಿಲ್ಲೆದ ಜಿಲ್ಲಾಧಿಕಾರಿ ಬದುಕ್ತೇವೆ ಅಕ್ಕಲ ಬೇರೆ ಇಂಚಾದ ಪಂಡ ಈ ವೈರಸ್ದ ತರಕ್ಕೆ ಕಲ್ಲು ಕಟ್ಟದು ಹಾಕದು ಸಾದಿರಿ ಪೋಪ ಅಕ್ಕಲ ದರವಣೆ ಮಾಡ್ಕೊಂಡು ಆ ಬೇರೆ ಅಂಚ ಇನಿ ಪಾಡ್ನಂಜನ ಈ ಶಾಲೆ ಅವು ಖಾಲಿ ಸೌಂದರ್ಯದ ವಸ್ತು ಆಗಿರಬಲ್ಲಿ ಸನಾತನ ಧರ್ಮದ ಧರ್ಮೀಯರನ್ನು ರಕ್ಷಣೆ ಮಾಡ್ಕೊಂಡ ಪ್ರಮಾಣದ ಎತ್ತೊಂಡಾಗ
ಕಟಿಬದ್ಧರಾಯರೆ ಈ ಶಾಲು ಉಪಯೋಗ ಅವರು ಕೊಡಂತು ಇಲ್ಲ ಕೂತಂದು ಯೋಚನೆ ಮಾಡ್ತಾರೆ ಎಂಚಿನ ಆ ಜನ ಬರ್ತಾರೆ ಬನ್ನೇ ಕಡೆ ವೇದಿಕೆ ಚೂರು ಆತ್ಮ ಅಗತ್ಯ ಉಂಟು ಬಣ್ಣದು ಒಂಜಿ ಶಾಲೆ ಒಂಜಿ ಶಾಲೆ ಯಾನೆ ಪಂಡನ ಈ ಸಂಗತಿ ಕಲ್ಪ ಒಂಜಿ ಶಾಲೆ ಒಳ್ಳೆ ಕೈರಂಗದ ಪುಣ್ಯಕೋಟ್ನಗಳ ಬಣ್ಣ ಈ ಶಾಲೆ ಶಾರದಾ ಗಣಕ ವಿದ್ಯಾ ಕೇಂದ್ರ ಹಿಂದೂ ಸಮಾಜಡು ನಮ್ಮ ಜೋಕ್ಲಿಗೆ ಹೆಂಚಿನ ಬರ ಕಲ್ಕೊಂಡು ಯೋಚನೆ ಮಾಡ್ಬೋಣ ಆ ಮಾತ ಸಂಗತಿನ ಕಲ್ಕೊಂಡು ಏನು ಶಾಲೆ ಸಾಧ್ಯ ಇತ್ತಂದ ಈಗ ಜೋಕ್ಲೇನು ಆ ಶಾಲೆ ಕಡಪಡ್ಲಿ ಕಾಸು ಮಲ್ಪರೆ ಅಡ್ಮಿಷನ್ ಮಲ್ಪನೆ ಕೇಂದ್ರ ಬೇಡ 277 ಜನ ಜೋಕ್ಲೇಟ್ ಸ್ವಾಮೀಜಿ 314 ಜನ ಜೋಕ್ಲು ಫ್ರೀ ಆದ ನೀನು ಓದೋದಿಲ್ಲ ಹಿಂದೂ ಸಮಾಜಗೂ ಬೊಕ್ಕೊಂಜಿ ಹೊಸ ಜೀವ ಬರ್ಪುಣ ಹಿಂದೂ ಸಮಾಜಗೂ ಬೊಕ್ಕೊಂಜಿ ಕಳೆದಿಂಜವನ ಬೇಲಿಂಜ ಸ್ವಾಮಿಯರು ಮತ್ತೊಂದು ಆ ಸ್ವಾಮಿಯಲ್ನ ಹೆಜ್ಜೆಗೆ ಗೆಜ್ಜೆಯ ಸ್ವಾಮಿಗಳು ಕಾಲಿನವಳು ಆ ಸ್ವಾಮಿನ ಪಾದ ಗೆಜ್ಜೆಯಾದ ಬೇಲೆ ಮಲ್ಪನ ಬೇಲೆ ಆ ಶಾಲೆ ಮತ್ತೊಂದುಂಡು ಅಡೆ ನಿಗಳ ಜೋಗ್ಲಿನ ಕಡಪುಡ್ದು ಜೋಗ ಮನಸ್ಸು ಎಡ್ಡೆ ಸಂಪ್ರದಾಯ ಪ್ರಯತ್ನ ಮಾಡ್ಕೊಳ್ಳಿ ಅಡೆ ಕಡಪು ಸಾಧ್ಯ ಆಯ್ಜಿಂದಾಂಡ ಈ ದೇವಸ್ಥಾನ ರವೇಣ ವಾರ ಒಂಜಿ ದಿನ ಒಂಜಿ ಸಂಸ್ಕಾರ ಕೇಂದ್ರ ಮೂಜಿ ಪುರತು ಪೂಜೆ ಹಾಕೊಂಡು ಬಾರಿಸೋದ ಗಂಟಾನಿನ ಆದ ಮೂರು ದೇವರ ಉಳ್ಳೇರನ್ನು ಕಂಡುಕೊಂಡು ಮೂರು ದೇವರ ಉಳ್ಳೇ ಆ ಎಲ್ಲೆಲ್ಲಿ ಜೋಕ್ಲೇಟ್ 4 ವರ್ಷ ಪ್ರಾಯದ್ದು 15 ವರ್ಷ ಪ್ರಾಯದ ಮುಟ್ಟ ಆ ಜೋಕ್ಲೇಟ್ ಹಿಂದೂ ವಿಚಾರಣೆ ತೀರ್ಕೊಂಡು ಒಂಜಿ ಸನಾತನ ಸಂಸ್ಕಾರ ಕೇಂದ್ರ ಈ ನೋಡಿದ ಸೋಮನಾಥ ದೇವಸ್ಥಾನಗಳು ಇದು ನಡ್ಕೊಂಡು ಗೊತ್ತುಜಿ ಇದು ನಡ್ತ ಜನರ ಆ ಕೇಂದ್ರ ಒಂಜಿ ಆಪನ ಅಗತ್ಯವನ್ನು ಪಡೋದು ಬಲಿ ಮಾತೆ ಒಟ್ಟಿಗೆ ಈ ಸಮಾಜದ ಮೂಜಿ ಕ್ಯಾನ್ಸರ್ಲಿ ಗುಣ ಮಾಡ್ಕೊಂಡು ಪ್ರಯತ್ನ ಮಾಡ್ಕೊಂಡು ಪಣದು ಏನ ಪಾತ್ರನು ದೇವರನ ಪಾತ್ರಗಳು ಸಮರ್ಪಣೆ ಮಾಡಿ ಶ್ರೀರಾಮ್ ಭಟ್ ಬೇರೆ ಬೇರೆ ಬಗ್ಗೆ ದಾರುಣ ಪಂಡ ಆರು ಶಾಲೆದ ವಿಚಾರದ ಬಗ್ಗೆ ಪಂಡೇರು ಗೋವುಗಳ ಬಗ್ಗೆ ಪಂಡೇರು ನಂಗೆ ತೆರೆದಿಪ್ಪಾಡು ರೈತರ ಬಗ್ಗೆ ಅವರಿಗೆ ಏತ್ ಪ್ರೀತಿಯನ್ನು ಪಂಡ ಅಮ್ಮೆಂಬಲ ಸೇವಾ ಸಹಕಾರಿ ಸೊಸೈಟಿದ ಅಧ್ಯಕ್ಷರಾಗಿರೋದಕ್ಕ ನಮ್ಮ ದೇಶದ ಧೀಮಂತ ಪ್ರಧಾನಿ ನರೇಂದ್ರ ಮೋದಿಯರು ಭಾರತೀಯ ರೈತ ಉತ್ಪಾದಕರ ಸಂಘ ಮಲ್ಪೋಡು ಪಣ್ಣದು ಒಂದು ಯೋಚನೆ ಮಾಡ್ತದೆ ದೇಶಾದ್ಯಂತ ಮಸ್ತು ಕೊಡಿದ ಸಂಘ ಅಂತ ನಮ್ಮ ಊರುಳ್ಳ ನಿನ್ನ ಮಲ್ಪೋಡು ಪಂಪ ಇಚ್ಛಾಶಕ್ತಿಡು ಐದ ಮುತುವರ್ಜಿನ ವಹಿಸೋ ಒಂದು ರೈತರಿಗೆ ವ್ಯವಹಾರಿಕ ಸಹಕಾರ ಕೊರಳಿ ಪಡೆದ ಅಧ್ಯಕ್ಷಗಿರಿ ವಹಿಸೊಂದು 3 ಗಂಟೆಗೆ ಆರೋಗ್ಯ ಸಮಸ್ಯೆ ಇತ್ತಿನಲ್ಲ ಲಕ್ಕದು ರಾತ್ರಿ 16 ಗಂಟೆಗೆ ಎಂಕ್ಲೇನಿ ಸಿರ್ಸಿಗ್ಲೆ ತಂದ್ಬೋದು ಆ ಕದಂಬದ ಅಕಲ್ನ ಒಂಜಿ ಸಂಸ್ಥೆ ಅಂಜನೆ TSS ಈ 2 ಸಂಸ್ಥೆದ ಬಗ್ಗೆ ಅಧ್ಯಯನ ಮಾಡ್ತದೆ ನಮ್ಮ ಮಾತ ಒಟ್ಟು ಸೇರಿದು ಇಂಚಿನ ಸಂಸ್ಥೆಯನ್ನು ನಮ್ಮ ಊರು ಕಟ್ಟದು ರೈತರಿಗೆ ನಮ್ಮದು ಉಪಕಾರ ಕೆಲಸ ಕಾರ್ಯ ಮಾಡ್ಕೊಂಡು ಪ್ರಯತ್ನ ಮಾಡ್ದಿರತ್ತ ನಿಜ ಅಭಾರಿ ಆದಿಲ್ಲ ಸ್ವಾಮಿ ನಿಜವಾದ ಮುರಣಿ ಆರ್ನ ಆರೋಗ್ಯ ಸಮಸ್ಯೆ ನಮ್ಮ ಇಲ್ಲಲ್ಲ ಪಣ್ಣುವ ಕಾರ್ ಬೇನೆ ನೀರು ಓಡಿ ಒಬ್ಬರು ಇದು ಹೊರತು 3 ಗಂಟೆ ರಾತ್ರಿ ಎಲ್ಲ ಕೊಂದರು ಬೈದೇರಿ ಪಂಡು ಎಂಕ್ಲಿಗೆ ಆಶ್ಚರ್ಯ ಆಗ್ತದೆ ಈ ರೀತಿಯ ಒಂದು ಸಮಾಜ ಸೇವೆ ಮಾಡ್ಕೊಂಡು ಭಾರಿ ವಿರಳ ಆರೋಗ್ಯ ಆರು ಮಲ್ಪಂಚಿನ ಕೆಲಸ ಕಾರ್ಯಗಳ ಮಾತು ಅಭಾರಿ ಆದ ಆರು ಪಣ್ಣ ಪಾತ್ರ ನಡ್ತೊಂದು ಅದು ವಿನಂತಿ ಮತ್ತೊಂದು ಅದಕ್ಕೆ ಕ್ಷೇತ್ರ ತಿಳಿದು ಅನಂತನಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ನನ್ನ ದುಮ್ಮಗು ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಲಿ ಶ್ರೀಧಾಮ ಮಾನಿಲ ಬೇರೆ ಪಾತ್ರರೊಂದು ವಿನಂತಿ ಮತ್ತೊಂದು ನಂಗೆ ಆಶೀರ್ವಚನ ಮಲ್ಪಡ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನೆ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ವೀರವರಂ ತ್ರೈಲೋಕ್ಯಜ್ಞಾನಿ ಶ್ರೀ ಗುರುದೇವ್ ಓಂ ನಮೋ ನಿತ್ಯಾಂ ಸತ್ಯಮೋದ ಧರ್ಮಮೀಶ್ವರ ಈ ನೋಡಿದ ಪುಣ್ಯದ ಮನ್ನಡು ಆರಾಧನೆ ಮನ್ಪುನಂಚಿನ ಸೋಮನಾಥ ದೇವಿರನ್ನು ಅಪ್ಪೆ ದುರ್ಗಾ ಪರಮೇಶ್ವರನ್ ಸುದಿತೊಂದು ಈ ದೇವಸ್ಥಾನ ಅಜೀರ್ಣಾವಸ್ಥೆ ಉಪ್ಪುನಾಗ ಪಾಡುಬೋದು ಉಪ್ಪುನಾಗ ಈ ಆಧ್ಯಾತ್ಮ ಸಾಧಕರ ಕೊಂಚ ಮರಳೆಂಚಿನ ಪಣ್ಣು ಓಲು ನಿರ್ಜನ ಪ್ರದೇಶ ಉಂಡು ಓಲು ಪ್ರಕೃತಿ ದತ್ತವಾಯಿನಿಂಚಿನ ಪರಿಸರ ಉಂಡು
ಓಲು ಸಾಧಕರಿಗೆ ಬಾಧಕರಿಗೆ ನೆಂಚಿನ ಪರಿಸರವನ್ನು ಒಂದು ಅರಸೊಂದು ಪೋಪೆ ಅಂಚಾದ ಪುನಗ ನನ್ನ ಕಾಲೇಜು ವಿದ್ಯಾಭ್ಯಾಸಡೆ ನಾನು SSC ಡಿಗ್ರಿ ಮನ್ಪುನ ಸಂದರ್ಭ ಪ್ರಥಮವಾದ ಈ ಪರಿಸರಕ್ಕೆ ಬೈದೆ ಬನ್ನಗ ಪಾಡಬೋದಿನಂಚಿನ ದೇವಸ್ಥಾನ ನರಮಣಿ ಇಂಚಿ ಸೋಂಕಂದಿನಂಚಿನ ಪರಿಸರ ಬರ್ತದೆ ಎನ್ನಾಟಿಗೆ ಧ್ಯಾನ ಮಂತದ್ದು ಮಂತೊಂದು ಪೊಂಡ ಬೊಕ್ಕ ತಿಂಗಳು ಬರ 15 ದಿನಕ್ಕೊರ ಬರ್ಪನ ಹವ್ಯಾಸ ನಿರಂತರವಾಗಿ ನಡುತ್ತಂದೆ ಪೋಣ ಅಪ್ಪಗೆ ಈ ದೇವಸ್ಥಾನದ ಇತಿಹಾಸದ ಅವಲೋಕನ ಅಂಡೆ ಈ ದೇವಸ್ಥಾನ ಕೂಡ ಪುನರುತ್ಥಾನ ಮಾಡು ಒಂದು ಧಾರ್ಮಿಕ ಕ್ಷೇತ್ರ ಅಪಿನಿ ಮಾತ್ರ ಆಧ್ಯಾತ್ಮಿಕವಾದಿನ ಪಾರಮಾರ್ಥಿಕವಾದಿನ ಇಡೀ ವಿಶ್ವಶಾಂತಿ ಕೊಡುಕು ನಂಚಿನ ವಿಶ್ವದ ಕಲ್ಯಾಣ ಬಯಸು ನಂಚಿನ ಮಾನವೀಯ ಮೌಲ್ಯದ ಬದುಕನ್ನು ಭಕ್ತಿ ಪಂಥಡು ನನಾತ್ ಜನ ಆ ಭಕ್ತಿದ ಪರವಶತೆ ಸನ್ನಿಧಾನಗಳು ಶರಣಾರ್ಥಿನ ಸಮರ್ಪಿಸು ನಂಚಿನ ಈ ಸುಯೋಗ ಈ ಪರಿಸರದ ಭಕ್ತಾದಿಗಳು ಮೊದಲು ಬಂತು ನಂಚಿನ ಒಂದು ಸಂಕಲ್ಪ ಇತ್ತು ಎಕಡೆ ಪಂಡಿರೆ ಪ್ರತಿ ಸರ್ತಿ ಮೂಲು ದುಡ್ಡುದ ಕೊರತೆ ಬಂದಾಗ ಜೀರ್ಣೋದ್ಧಾರ ಸಮಿತಿದ ಕೂಡ ಅವೇ ಪುರಾತನ ದೇವಸ್ಥಾನ ಪಡು ಅವೇ ಧಾರ್ಮಿಕ ಕ್ಷೇತ್ರ ಪಡು ವಿದ್ಯಾಸಂಸ್ಥೆ ಪಡು ಏರ್ಲ ಬತ್ತಂಡ ಕೈದೇರ್ತು ಗೊರ್ಪುನಾಥ ಸಂಪತ್ತು ಕ್ಷೇತ್ರ ಜಂಡ ಬರ್ಬದ ಗೊರ್ಪುನಂಚಿನ ಮಂತ್ರಾಕ್ಷತದ ಚಿಲ್ಲರ ದುಡ್ಡು ಪುಣ್ಯಪಣ ಹೋಗಿ ಫಲಪು ಅವು ಇದೀಗ ನಿರಂತರವಾಗಿ ನಡತೊಂದು ಅಂಚಪೂರ್ಣ ಮಂತ್ರಾಕ್ಷತೆ ಅಕ್ಷಯವಾದ ಬೆಳಗಾದಿನ ಇತಿಹಾಸ ಇಲ್ಲಿ ನಡತೊಂದು ಕ್ಷೇತ್ರ ಐಕೆ ರೆಡ್ ಕಾರಣ ಒಂಜಿ ಏನು ಪೂರ್ವಾಶ್ರಮ ಏನು ಪುಟ್ಟಿನಂಚಿನ ಅಳಕೆದ ನಾಗಬಿಮ್ಮೇರನ ಮಣ್ಣೇರು ಪ್ರತಿ ಶುಕ್ರವಾರ ಮಂಗಳವಾರ ಕಟೀಲ್ದಪ್ಪೆನ ಉಳ್ಳಾಲ್ತಿನ ಸನ್ನಿಧಾನಗೆ ನಡತೊಂದು ಪೋದಿದ್ದೆ ಅಪಗ ಒಂಜಿ ದೇವಸ್ಥಾನ ಪೂಪಿನ ಮಾತು ರೆಡ್ ಭಜನೆದ ಮಾತು ಅಪಗ ಪುರ ಭಜನೆ ಪನ್ಪುನಲ್ಲಿ ಮರಲೇರಂದೆ ಪನೊಂದಿದ್ದೆ ಅಂಚ ಕೈಟ್ ತಾಳಪತ್ತೊಂದು ಒಂಜಿ ಕಡೆಟ್ ಭಜನೆ ಒಂಜಿ ಕಡೆಟ್ ಕಟೀಲ್ದಮ್ಮನ ಸನ್ನಿಧಾನಕ್ಕೆ ಪಾದಯಾತ್ರೆ ಒಂದು ಎಂಕನ ಸುತ್ತ 34 ದೇವಸ್ಥಾನ ಆ ದೇವಸ್ಥಾನಕ್ಕೆ ಪ್ರತಿ ವಾರದ ಭಜನೆಗೆ ಇಂಗ್ಲ ಮಾತೃಶ್ರೀ ಕಡಪ ಹೋಗುತ್ತಾರೆ ಐಕೆ ಸರಿಯಾದ ಏನು ಗುರುಕುಲ ಏನಂಚಿನ ಭೂತೇಶಾನಂದ ಮಹಾರಾಜ್ ಕಲ್ಕತ್ತಾದ ರಾಮಕೃಷ್ಣ ಮಿಷನ್ ದಕ್ಷಿಣೇಶ್ವರದ ಕಾಳಿನ ಆರಾಧನೆ ಮುಂಚೆ ರಾಮಕೃಷ್ಣ ಪರಮಹಂಸರ ಆರಾಧನೆ ಮುಂಚಿನ ಕಾಳಿನ ಆ ಸಾನ್ನಿಧ್ಯರು ಎನ್ನ ಗುರುಕುಲು ಕಾಳಿ ಆರಾಧಕರ ಅವ್ರು ಪನೊಂದಿದ್ದೇರು ಸಮಾಜದ ಊರ ನಿರೀಕ್ಷೆ ಬರ್ತಾರೆ ಬಂದು ಸಂಪತ್ತು ಸಂಗ್ರಾಮ ಬರ್ತಾರೆ ಈ ಸನ್ಯಾಸಿ ಲೆಕ್ಕನೆ ಬದುಕೋಡು ಸಂಪತ್ತನ್ನು ಕ್ರೋಢೀಕರಣ ಮಾಡ್ತಾರೆ ಬತ್ತಿನೇನು ಆನಿ ಖಾಲಿ ಮಾಡ್ಬೋದು ಅದು ಭಾರಿ ಕಷ್ಟದ ಕೆಲಸ ಅಂಡ ಕಷ್ಟದ ಕೆಲಸ ಗುರುಕುಲ ಪ್ರೀತಿದ ವಾಣಿದ ಮಿತಿ ಇಷ್ಟದೀದು ನಿಮ್ಮಂಥದ್ದೇ ಗುರುಕುಲ ಅಪ್ಪನ ನಡಪಾದೆ ಅಂಚಾದ ಪುನಾಗ ಬತ್ತಿನ ಪೂರ ದಾನ ಧರ್ಮ ಅಂತದ್ದು ಕಡೆ ಒಂದಿತ್ತು ನಾನು ಧರ್ಮತಾರೆ ಕಾರ್ಯ ಶಕ್ತಿ ಕೊಪ್ಪನಂಚಿನ ಕೆಲಸ ಶ್ರೀ ಗುರುಕುಲ ಅಪ್ಪೆಲ್ಲ ನಿಮ್ಮಂಟ ನಡಪ ಇದೆ ಅಂಚಿನ ಈ ಕ್ಷೇತ್ರ ನಾನು ಕುಡ್ಲಾದ ಬತ್ತನ ಕಡೆಗೆ ಮಾಣಿಲಾಗ ಬತ್ತೆ ಮಾಣಿಲಾಗ ಬರ್ಪುನ ಸಂದರ್ಭ ಕೊಡ್ಲ ಇಂಕ ಒಂದೊಂಜಿ ಮನಸ್ಸುಡು ಎನ್ನ ಗಾಢವಾದ ಮನಸ್ಸುಡು ಇನ್ನೇನೊಂಜಿ ಆ ಭಗವಂತೆ ಸೋಮನಾಥೆ ಬೆಳಗಾವಡು ಅಂತನ ಚಿಂತನದ ಕಲ್ಪನೆ ಅಡೆಬಿಟ್ಟ ಬತ್ತುಂಡಲ್ಲ ಅಲ್ತುರ್ದ್ರ ಇಡೆಗೆ ಬರೋದೇ ಇತ್ತೆ ಸ್ವಾಮಿಲ ಇನ್ನು
ಭಾರಿ ಸಂತೋಷ ಆವನು ಅಂಡ ಒಂಜಿ ಕಡೆಟ್ ದುಃಖಲಾವನು. ಈ ಹಿಂದೂ ಸಮಾಜದಲ್ಲಿ ರಜ್ಜು ಜಾತಿದ ಕುರುಲಿಯರು ಒಂಜಿ ನಿದ್ರೆ ಬತ್ತದ ನಿದ್ರೆ ಮನ್ಪುನಕರು, ಒಂಜಿ ನಿದ್ರೆ ಬತ್ತಿ ಲೆಕ್ಕ ಮನ್ಪುನಕರು. ನಿದ್ರೆ ಬತ್ತಿನಾಗ್ಲೇನು ಎಚ್ಚರ ಮನ್ಪುನಿ ಸಮಸ್ಯೆ ಹೆಚ್ಚು, ನಿದ್ರೆ ಬತ್ತಿ ಲೆಕ್ಕ ಮನ್ಪುನಾಗ್ಲೇನು ಎಚ್ಚರ ಮನ್ಪುನ ಕಷ್ಟ. ಇನಿ ಬಾಂಗ್ಲಾಡಾಂಡು ಕಾಶ್ಮೀರಡಾಂಡು ಕಡೆಗೆ ಪರಶುರಾಮ ಶ್ರೇಷ್ಠಡಿ ಇಲ್ಲದ ಕುಕ್ಕರಡೆ ಪುಡವನ ಪರಿಸ್ಥಿತಿ ಬರ್ತದೆ. ನನಗ ನಮ್ಮ ಎಚ್ಚರ ಅಪಚ ವಿಜುಂಡ ಈತ್ತು ಒಂಜಿ ಪವಿತ್ರವಾಯಿನಂಚಿನ ಜಾಗೆ, ಈತ್ತು ಒಂಜಿ ಪ್ರಕೃತಿ ದತ್ತವಾಯಿನಂಚಿನ ರಮಣೀಯ ಪ್ರದೇಶ ಉಂಟು. ಬಯ್ಯದ ಹೊರತು BP ಶುಗರ್ ಇಜ್ಜನ್ನಕ್ಕೂ ಸಾಧಾರಣ ಸರ್ವೇ ಸಾಮಾನ್ಯ ಏರ್ಲೈಚ್ ಅಂಚಿನಕ್ಕೂ ಬಯ್ಯಡ ಹೊರತು ಬತ್ತುಂಡ ಖಾಲಿ ಕುಲ್ಲುಂಡಯಾವು, ಖಾಲಿ ಮುಲು ಗಾಳಿದೆ ತೊಂಡಯಾವು, ಖಾಲಿ ಸೂರ್ಯಾಸ್ತನ ತೂಂಡಯಾವು. ಆತ ಪ್ರಭಾವ ಈ ಪರಿಸರಡು ಅವಿರತವಾದ 3 ವರ್ಷಗಳು 48 ಭಜನೆ ನಿರಂತರವಾದ ನಡುತ್ತನು. ಶಿವ ಪಂಚಾಕ್ಷರಿ ಪಂಪುನ ಕಾರ್ಯಕ್ರಮ ನಡುತ್ತನು. ಆಯ್ತ ಬೊಕ್ಕ ಮಧ್ಯಾಹ್ನದ ಅನ್ನ ಸಂತರ್ಪಣೆ ಮೂಲ ನಡುತ್ತನು. ಈತ ಪ್ರಶಾಂತವಾಯಿ ನೆಂಚಿನ ವಾತಾವರಣ ಹೊಲ್ತೊತ್ತು ಜನ ಇದ್ದ ಬರ್ರೆ ಶುರುವಾತ ಈತತ್ತು. ನನ್ನ ದೇಶ ವಿದೇಶ ಪಾಶ್ಚಾತ್ಯ ರಾಷ್ಟ್ರಗಳ ಇಡೆ ಜನ ಬರ್ರಣ್ಣ ತಾಳದ ಜೇಂಕಾರ ಈತತ್ತು. ಇಸ್ಕಾನ್ಗಳ ಪ್ರಭಾವಿತವಾಯಿ ನೆಂಚಿನ ಭಜನಾದ ಸಂಕೀರ್ತನೆ ಮಾಯಜ್ಞ ಮೂರು ನಡಪರಣ್ಣ ನಾನು ತುಂಬುದ ದಿನೊಟ್ಟು ಈತ ಪ್ರಭಾವಿತವಾಯಿ ನೆಂಚಿನ ಈ ಶಕ್ತಿದ ಕೇಂದ್ರ ಆಯಿ ನೆಂಚಿನ ಈ ಪರಿಸರ ನಾನು ಸುರುಕು ಬಂದಾಗ ಮೂಲು ಈತ ಹಿಂದೂಲ್ನ ಇಲ್ಲಿ ಜಾಗ ಈ ಪರಿಸರ ಭಾರಿ ಅದು ಕಮ್ಮಿ ಹಿಂದೂಲಿತ್ತೇರಿ ಅವಾಗ ಹೆಂಗೆ ಆವಂದಿತ್ತು ಈ ಪಾಡಪುರದಿನಂಚಿನ ದೇವಸ್ಥಾನ ಇದಕ್ಕೆ ನನ್ನ ಆಧಾರನೇ ಒಪ್ಪಂದ ದಾಖಲೆ ಒಪ್ಪಂದ ಅಂಡ ಒಂಜತ್ತು ಒಂಜಿ ದಿನ ಬೇತಕ್ಲಿಂದೇನು ತೆತ್ತೊಂಡ ಈ ದೇವಸ್ಥಾನದ ಜಾಗೆ ಧರ್ಮಂಗ ನಮ್ಮ ಕಳೆಯೋಣ ಮನಸ್ಸುಡ ಆ ತುಡಿತಲ ಇತ್ತು ಅಂಡ್ ಇನಿ ಆ ತುಡಿತಾಗ ಪೂರ ದೇವರು ಉತ್ತರ ಕೊಡ್ತೀರಿ. ನೋಡಿ ಸೋಮನಾಥನ ಈ ದಿವ್ಯ ಸಾನ್ನಿಧ್ಯ ಇನಿ ಭಜನದ ಮಂಗಳೋತ್ಸವ ನಡುತ್ತೊಂದಿತ್ತಲ್ಲ ಪ್ರತಿ ಒರಿ ಇಲ್ಲಡಿತ್ತಿನಂಚಿನ ಹಿಂದೂ ಸಮಾಜ ಇನಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕಾಸರಗೋಡು ಜಿಲ್ಲೆ ಮಟ್ಟ ಇತ್ತಿನಂಚ ಪ್ರತಿ ಒರಿ ಹಿಂದುಲ್ಲ ಈ ಸೋಮನಾಥನ ದರ್ಶನ ಮಂತಣ್ಣ ಅದೇ ಮಹಾಶಕ್ತಿದ ಪ್ರಭಾವಿತವಾಗಿ ನಿಂಚಿನ ಶಕ್ತಿಗಳು ನಿಖಿಲ ಜೋಕ್ಲೆಗೆ ಸರಿಯಾದ ಪೋಪಿನ ಸಾಧಿನ ತೋಜಾವಿ ನಿಂಚಿನ ಮಹಾತ್ಮೆ ಉಂಟು. ನಿಖಿಲ ಇಲ್ಲಡು ಇತ್ತಿನಂಚಿನ ಓವೇ ದುರ್ಘಟನೆಗೆ ದುರಿತ ನಿವಾರಣೆಗೆ ಪರಿಹಾರ ಅಪ್ಪನಂಚಿನ ಸಾನ್ನಿಧ್ಯ ಉಂಟು. ಒಂದು ಮಲ್ಲ ಮಾಣಿಕ್ಯದ ನೆಲೆ ಉಂಟು. ದೇವೇರು ಸೋಮನಾಥ ನಿಖಿಲ ಕೈಟಿಗೆ ಮಾಣಿಕ್ಯ ಕೊಂಡಲ್ಲ ಆ ಮಾಣಿಕ್ಯದ ಮೌಲ್ಯ ನಮ್ಮ ಹಿಂದೂ ಸಮಾಜ ಗೊತ್ತಿದ್ದಂಗೆ ಕಾತ. ಕಸ್ತೂರಿ ಮೃಗದ ದೇಹದ ಕಸ್ತೂರಿ ಇತ್ತುಂಡಲ್ಲ ಕಸ್ತೂರಿ ಮೃಗಕ್ಕೆ ಆಯ್ತ ಮಾತು ಗೊತ್ತಿಸಿ ಸೋಮನಾಥನ ಈ ದಿವ್ಯ ಸಾನ್ನಿಧ್ಯ 5 ಲಕ್ಷ ಪ್ರಭಾವಿತವಾಗಿ ನಿಂಚ ಅದಕ್ಕೋಸ್ಕರ ಮುಂತ ಆಡಳಿತ ಸಮಿತಿ ಭಾರಿಯಾತ ಪ್ರಯತ್ನ ಮಾಡ್ತೋಗ್ಬೇಕು. ಯಾನು ಈತು ವರ್ಷದಲ್ಲ ಯಾನು ಬರಂದೆ ಬಾಕಿ ಮಂತ್ರಿಸಿ ಬರೋಂದೇ ಇಲ್ಲ ಎನ್ನ ವಿದ್ಯಾಭ್ಯಾಸ ಯಾನು LSSలో ಡಿಗ್ರಿ ಮನ್ಪುನೇರು ದಿಂಚ ಪ್ರಥಮ ಡಿಗ್ರಿ ದಿಂಚ ಕಡೆ ಮುಟ್ಟಲ್ಲ ಇನಿ ಮುಟ್ಟಲ್ಲ ಈ ಕ್ಷೇತ್ರಕ್ಕೆ ನಾನು ಬರೋದೇ ಹೇಳಿ ಒಂಜೊಂಜಿ ಹೊಸ ಹೊಸ ಅನುಭವ ಒಂಜೊಂಜಿ ಹೊಸ ಹೊಸ ಚಿಂತನೆ ಒಂಜೊಂಜಿ ಈ ದೇವರನ ಮಹಿಮೇನು ನಮ್ಮ ನಿರಂತರವಾದ ಅನುಭವಿತಂದ ಪೂಂಜೇರವೆಲ್ಲ ಬಾರಿ ಪೊರ್ಲುಡು ಅಂತಾರೆ ಅಕ್ಕಲೊಂಜಿ ನೇತೃತ್ವ ಬಾರಿ ಪೊರ್ಲುಡಾಡ ನಮಕ್ ಕೆಲವು ಸತಿ ದಾದಾಪನ ಬಂದ ನಮಕ್ ಮನ್ಪೆರ ತಿರ್ಜಿನ ನನ್ನೋರಿ ಮನ್ಪುನ ಗಾಂಡಲ ಮಸರ ಗಾಂಡಲ ನನ್ನ ದೂರೊಂದುಪ್ಪುಗ ಅದು ಕೊರತೆ ಬರೋಂದುಪ್ಪುಗ ಒಂದು ಇದು ಸಮಾಜದ ಪೂರ ಕಡೆಗೆ ಇರ್ತೀನಿ ಅಂಡ ಹಿಂದೂ ಸಮಾಜದ ಪರಿವರ್ತನೆ ಎಡ್ಡೆ ಮನಸ್ಸಡೆ ಆವಡುತ್ತಂದ್ರೆ
ಬಾಯಿಡು ಬಣ್ಣದ ಆಪನತ್ತು ಎಡ್ಡೆ ಮನಸ್ಸು ಬೋಡು ಏರ್ಲ ಎಡ್ಡೆ ಕೆಲಸ ಮನ್ಪಡು ಅಕ್ಕನ ಪಿರವು ನಮ್ಮ ಗಟ್ಟಿಯಾದ ಪೋಡು ಅಕ್ಕಲು ಸಮಾಜದ ಆಸ್ತಿನು ಅಕ್ಕಲು ನಿಜమైన ಸಮಾಜದ ಸಂಪತ್ತು ಆ ಸಂಪತ್ತನ್ನು ಒರಿಪಿನ ಕೆಲಸ ಇನ್ನು ಮರ್ಯಾದ ಅಗತ್ಯ ಅವಳ ನಂಚಿನ ಅವಶ್ಯಕತೆ ಉಂಟು. ಗಜನಿ ಮಾಮದು ಸೋಮನಾಥ ದೇವಸ್ಥಾನ 17 ಸರ್ತಿ ಲೂಟಿ ಮಂತೀರು ಇತಿಹಾಸ ಪಂಪು ಸರಿ ಲೂಟಿ ಮಂತೀರು ಯೋಚನೆ ಮನ್ಪುಲೆ ರಜಪೂತ ರಾಜ್ಯ ರೀತಿಯರು ಪ್ರಾಂತ ರಾಜ್ಯರು ಬಲಾಢ್ಯವಾಯಿನಿಂಚಿನ ಕ್ಷಾತ್ರ ತೇಜಸ್ಸದ ಸಮಯ ಕ್ಷಾತ್ರಿಯ ಪ್ರಭಾವ ಆತಿತ್ಯನು ಆಂಡಲ ಆ ಕಾಲದ ಲೂಟಿಯಾನು ಅವಿನು ನಮಕ್ ಒರಿಪೇರಾಯಿಸಿ ಆಂಡ ಈ ಕಾಲಡು ಪೂರ ಉಂಡು ನಮ್ಮಡ ನಮ್ಮ ಇನಿ ಒಗ್ಗಟ್ಟದ ಕೊರತೆಯನ್ನು ಜಾತಿ ಜಾತಿ ಪಂಪುನ ಸಂಘರ್ಷ ಪಕ್ಷದ ಸಂಘರ್ಷ ಪೂರ ಪೂಡ್ತು ದೇವಸ್ಥಾನ ಧಾರ್ಮಿಕ ಕ್ಷೇತ್ರ ನಮ್ಮ ಶ್ರದ್ಧಾ ಕೇಂದ್ರಗಳು ಮೃತ್ಯುಬಾರಿಗೆಗಳು ಧರ್ಮಚಾವಡಿಗಳು ಮನೆತನದ ಮಣ್ಣುಗಳು ಇಂಥ ಪಾವಿತ್ರತೆ ಅರ್ಥಮಂತೊಂದಂಚಿನ ಅವಶ್ಯಕತೆ ಇಂಥ ಸಮಾಜ ಕಾರ್ಯಾತ ನಮ್ಮ ಜೋಕ್ಲಿಗೆ ತೆರಿಪವನಂಚಿನ ಕೆಲಸ ಆವಡು ನಮ್ಮ ಜೋಕ್ಲಿಗೆ ರಾಜಾರಾಮ ಮಠ ಬಾರಿ ಪುರ್ಲೋಡು ಮಂಡ್ಯದ ದೇವಸ್ಥಾನ ಮಠ ಮಂದಿರಗಳು ಅಲ್ಲಿ ಪೂಜೆ ಪುರಸ್ಕಾರ ಪುನಃ ನೆನಪುದಿದೆ ಹೈಡ್ದು ಹೆಚ್ಚ ದೇವಸ್ಥಾನದ ಕೊಡುಗೆದಾದ ಸಮಾಜ ಅತನ ದೇವಸ್ಥಾನದ ಹಿಂದೂ ಸಮಾಜಕ್ಕೆ ದಾವಡಾಯಿನಿದಾದ ಒಂದು ಯೋಚನೆ ಒಂಜಿ ಅಸ್ಪೃಶ್ಯತೆ ನಿವಾರಣೆ ರೆಡ್ಡಿ ನಮ್ಮ ಒಗ್ಗಟ್ಟದ ಮನಸ್ಸು ಮೂಜಿ ದೇವಸ್ಥಾನದ ವ್ಯವಹಾರಿಕವಾಯಿನ ಸೇವೆ ಸಮರ್ಪಣಾ ಭಾವದ ಸೇವೆ ಅವ ವ್ಯವಹಾರಿಕವಾಯಿನ ಸೇವೆ ದೇವಸ್ಥಾನ ಸಮರ್ಪಣಾ ಭಾವದ ಸೇವೆ ದೇವಸ್ಥಾನ ಉಪ್ಪುನಿ ನಮಗೆ ಪ್ರಾರ್ಥನೆಗೆ ಉಪ್ಪುನಿ ಎಡ್ಡೆ ಮನಸ್ಸಿಗೆ ಉಪ್ಪುನಿ ದೇವಸ್ಥಾನಕ್ಕೆ ಬರ್ತದೆ ನಿರೇಕರಾಗಿದ್ದಾಗ ಶಾಪ ನೀರೆ ನಿರೇಕರದಾಗ ಶಿಕ್ಷಕರಲ್ಲೇ ಬಂದರೆ ದೇವರಿಗೆ ಆರ್ಡರ್ ಮನ್ಪರೆ ಹತ್ತು ಅತ್ತನ ಎನ್ನ ಪಕ್ಷಕ್ಕೆ ಎಂದ ಒಂದು ಬಂದರೆ ಹತ್ತು ದೇವಸ್ಥಾನ ಉಪ್ಪುನಿ ದೇವಸ್ಥಾನ ಉಪ್ಪುನಿ ಲೋಕಗೆಡ್ಡೆ ಅವಡು ವಿಶ್ವಶಾಂತಿ ಅವಡು ಪೂರೆಲ್ಲ ನೆಮ್ಮದಿ ಉಪ್ಪಡು ಪೂರೆಲ್ಲ ಸದ್ಬುದ್ಧಿನ ಸದ್ಗುಣನ ಕೊರೊಂದು ಬಂದರೆ ಪ್ರಾರ್ಥನೆ ಮನ್ಪರೆ ದೇವಸ್ಥಾನ ಉಪ್ಪುನಿ ಇನ್ನು ಈ ದೇವಸ್ಥಾನದ ಅರ್ಥನೇ ವ್ಯತಿರಿಕ್ತ ಹಾಕಲು ದೇವರನ್ನ ಪ್ರೀತಿ ಹೆಚ್ಚಿನಂದೇ ಗೊತ್ತಿಜ್ಜಿ ದೇವರು ಪನ್ಪುನ ಪದಕ್ಕೆ ಅರ್ಥ ಇದ್ದನ್ನೇ ಕಾತು ಗರ್ಭಗುಡಿಟ್ಟು ಪುನಃ ದೇವರನ್ನು ಸುರೂಕು ತೆರೆಯೋನು ತುಂಬು ಸುರೂಕು ನಿಕುಲೊಟ್ಟಿಗೆ ಪುನಃ ದೇವರನ್ನು ತೆರೆಯೋನೆ ನಿಖಲ ಜನ್ಮ ಕೊರನ ಪೆಮ್ಮೆ ಇಲ್ಲಡಿತ್ತಿನ ಹಿರಿಯರು ಗುರುಕುಲು ಈ ಜಗತ್ತಿಡು ಪ್ರತಿಯೊಂದನ್ನ ನಮಗೂ ಈ ದೇಹಕ್ಕೆ ಶಕ್ತಿ ಕೊರನಂಚಿನ ಈ ನಿಸರ್ಗದ ದೇವತೆ ನಿಸರ್ಗನ ದೇವರೆಂದು ತಿಳಿದ ಅವೇನು ಪ್ರೀತಿ ಮನ್ಪುನ ನಿಸರ್ಗಡಿತ್ತಿನ ಪ್ರತಿಯೊಂದು ಜೀವ ಸಂಕುಲನ ಪ್ರೀತಿ ಮನ್ಪುನ ಪ್ರತಿಯೊಂದು ವೃಕ್ಷದ ಜೀವ ಸಂಕುಲನ ಸರೀಸೃಪತಿನ ಪೂರ್ಣ ಪ್ರಾಣಿ ವರ್ಗನ ಪ್ರೀತಿ ಮನ್ಪುನ ಐಟಿಲ ನರವಣೆ ಪೂರಾ ಜಾತಿದಾಗ್ಲೇನು ಪ್ರೀತಿ ಮನ್ಪುನ ಪೂರಾ ಪಂಥದಾಗ್ಲೇನು ಪ್ರೀತಿ ಮನ್ಪುನ ಈ ಮನೋಭಾವ ಇನ್ನಿತ ಅವಶ್ಯಕತೆ ಇಂದೆಟ್ಟು ದೇವರು ಪುನಿ ಉಪಕಾರ ಏನಿಲ್ಲ ಉಪಕಾರ ಸ್ಮರಣೆ ಕೃತಜ್ಞತಾ ಮನೋಭಾವ ಒಂದು ಈ ಜೀರ್ಣನಿಗಳು ಆ ಪೂಜೆ ಮಂದದ ಪ್ರಯೋಜನ ವಯತ್ತು ದೇವಸ್ಥಾನ ಪೂರ್ಣದ ಪ್ರಯೋಜನ ಏತು ಕುಂಭಮೇಳದ ಮುರ್ಕೊಂಡದ ಪ್ರಯೋಜನ ಉಪಕಾರ ಸ್ಮರಣೆ ಪನ್ಪುನ ಭಾರಿ ಮುಖ್ಯವಾಗಿದೆ ದಾಯೆ ದೇವರ ನಿಕ್ಲಿಗೆ ಹೆಂಚಿನ ಕಷ್ಟ ನಷ್ಟ ದುಃಖ ಬಂದಾಗ ದೇವರು ನೇರಾದ ಬರ್ಪೂಜೆರು ದೇವರು ಅಕ್ಲನ ಆತ್ಮನಿತ್ತಿನ ದೇವರು ಆತ್ಮಭಕ ಪರಮಾತ್ಮ ತತ್ವ ಐಟಿತ್ತಿನ ಅಂಚಿನ ದೇವರು ಬತ್ತ ನಿಕ್ಲಿ ಉಪಕಾರ ಆಪೇರು ಅಂಚಿನ ಅಕ್ಲಿಗೆ ಮರಪಂದು ಅಕ್ಲಿಗೆ ಕೃತಕ ಉಪಕಾರ ಸ್ಮರಣೆ ಮಾಡ್ತದೆ ಈ ಮನೋಭಾವ ಪ್ರತಿ ಒಂದು ಸಮಾಜಡಿತ್ತಿನ ವ್ಯಕ್ತಿಗಳಿಗೆ ಈ ದೇಶದ ನಾಗರಿಕರಿಗೂ ಭಾರಿಯಾದ ಅವಶ್ಯಕತೆ ಇದು ಹಿಂದೇಟು ನಮ್ಮ ತತ್ವದ ದೇವರನ್ನ ಪ್ರೀತಿದ ಅರ್ಥ ಗೊತ್ತಿಜಿ ನಮಗೆ ದೇವರು ಪಂಪನ ಗೊತ್ತಿಜಿ ಈ ಸ್ವರೂಪಡು ನಮ್ಮ ದೇವರು ನಮ್ಮಣ್ಣ ಈ ಸ್ವರೂಪಡು ದೇವರನ್ನು ತೋಂಡ ಮಾತ್ರ ಗುಡಿಟಿತ್ತಿನಂಚಿನ ದೇವರನ್ನ ಅಂದ್ರೆ ನಮಗೆ ಆಪುನಿ ಅದಕ್ಕೋಸ್ಕರ ಇನ್ನೇನು ನಮ್ಮ ಜೋಗ್ಲಿಗೆ ತೆರಿಪವನಂಚಿನ ಅವಶ್ಯಕತೆ ಉಂಟು ಅದಕ್ಕೋಸ್ಕರ ಏನು ಪನ್ಪುನಿ ನಮ್ಮ ಪುರೆಲ್ಲ ಪ್ರೀತಿ ಮನ್ಪುಗ ಒಗ್ಗಟ್ಟಾಕ ಜಾತಿ ಸಂಘಟನೆಗಳು ಜಾತಿ ಸಂಘ ಸಂಸ್ಥೆ ಪೂರ ಒಪ್ಪಾಡೆ ಐತನೇ ಇಂಜಿನ ಆಚರಣೆಗಳು ಆಚಾರಗಳು ಒಪ್ಪಾಡೆ ಆಂಡ ದೇವಸ್ಥಾನಗಳು ಭಜನಾ ಮಂದಿರಗಳು ಕೂಡು ಕಟ್ಟಡು ನಮ್ಮ ಒಟ್ಟಿಗೆ ಒಪ್ಪುನಾಗ ಒಂದೇ ಮನಸ್ಸುಡು ಒಂದೇ ಭಾವನೆಡು ಪ್ರೀತಿಡು
ನಮ್ಮ ಉಪ್ಪುಡಾಯಿನ ಅವಶ್ಯಕತೆ ಉಂಟು. ಅಸ್ಪೃಶ್ಯತೆ ಬಗ್ಗೆ ರಾಜಾರಾಮ್ ಭಟ್ರು ಭಾರಿ ಪೊರ್ಲೋಡು ಹೊಂದಿಲ್ಲ. ಮಾಣಿಲಡು ಎಂಗನ ಗ್ರಾಮ ದೇವಸ್ಥಾನ ವಿಷ್ಣುಮೂರ್ತಿ. ನಾನು ಸುರುಕು ಪೋನಾಗ ಮಾಣಿಲ ದೇವಸ್ಥಾನದ ಉಲಾಯಿ ಬಿಲ್ಲವ ಸಮುದಾಯದಕ್ಕೆ ಉಪೇಕ್ಷಿತರೆ ದೇವಸ್ಥಾನದ ಉಲಾಯ ಪ್ರವೇಶಿಸ ಗ್ರಾಮ ದೇವಸ್ಥಾನದ ಅಕ್ಲಿಗೆ ತೀರ್ಥ ಪ್ರಸಾದ ಪರಟ ದೇವಸ್ಥಾನದ ಉಲಯದ ಅಂಗನಡತ್ತು ಪಿದಯದ ಅಂಗನಡು ಕೊಡೀಟಿ ಅಕ್ಲಿಗೆ ತೀರ್ಥ ಪ್ರಸಾದ ಕೊರ್ಪುನ ಸ್ಥಿತಿ ಇತ್ತು. ಅಪಗ ಯಾನೇ ಪೋದು ಅಕ್ಲಿನ ಪೂರ ಉಲಯ ಕಡಪುಡುದು ಅಕ್ಲಿಗೆ ತೀರ್ಥ ಪ್ರಸಾದ ಕೊರ್ಪಾದು ಆನಿರ್ದು ಬೊಕ್ಕ ಅವನು ನಿರಂತರ ಒವ್ವೆಂಜಿ ಪಂಥಿ ಭೇದಲ ಇಜ್ಜಂದೆ ಒಣಸು ಕುಲ್ಲಾದ ಒಣಸು ಮನ್ಪಾದ ಇನ್ನು ಮಾಣಿಲ ಗ್ರಾಮದ ಆ ವಿಷ್ಣುಮೂರ್ತಿ ದೇವಸ್ಥಾನ ಇದು ಬೊಕ್ಕ ಭಾರಿ ಬೆಳಗು ಅಂಚಾದ ಪುನಗ ನಮ್ಮ ದೇವಸ್ಥಾನ ಪಡ ನಮ್ಮ ಕೂಡುಕಟ್ಟದ ಆಚರಣೆ ಕೆಲವು ಕಡೆ ಸಂಪ್ರದಾಯ ಉಂಡು ಉಪ್ಪಡು ಸಂಪ್ರದಾಯ ಇತ್ತು ನಮ್ಮಲ್ಲಿ ಹೆಚ್ಚಿ ಅಣ್ಣ ಮಾನವೀಯತೆ ಒಪ್ಪಡೋದು ಐದು ಆ ಸಂಪ್ರದಾಯದ ಕಟ್ಟುಪಾಡು ಪೂರೆಲ್ಲ ಗೌರವ ಕೊರೋಡು. ಕೆಲವು ಪ್ರದೇಶಗಳು ಕೆಲವು ದೈವಾರಾಧನದ ಕೂಡುಕಟ್ಟಡ ಪೂರ ಆಚರಣೆಗಳು ಒಪ್ಪಡು ಅಂಚ ಬಂದು ನಮ್ಮ ವಿರೋಧಿ ಲಾಯರ್ಕಲ್ಲಿ ವಿರೋಧಲ ಬರ್ಚಿ ನಮ್ಮ ಪೂರ ಪ್ರೀತಿ ಮನ್ಪುನಕ್ಲಾಗೋಡು ಪೂರಕಲಿನ ಒಟ್ಟು ಮನ್ಪುನಕ್ಲಾಗೋಡು ದಯಪಣ ನಮ್ಮ ಒಟ್ಟಾಯಿಜ ಜಗತ್ತು ಒಟ್ಟಾಪುಜಿ ನೆನಪಿದೆ ನಮ್ಮ ಒಂಜಾಯಿಜ ಜಗತ್ತು ಜಗದ್ಗುರು ರಾಷ್ಟ್ರ ಆದ ಭಾರತ ಒರಿಯುಜ ಆ ಇಡೀ ಜಗತ್ತೇ ನಾಶಾಪ ಭಾರತ ಏಪ ನಾಶಾಪಣ ಐತೊಟ್ಟಿಗೆ ಇಡೀ ಜಗತ್ತು ನಾಶಾಪ ಅದಕ್ಕೋಸ್ಕರ ಈ ದೇಶದ ವೈಶಿಷ್ಟ್ಯ ಈ ದೇಶದ ಶಕ್ತಿ ಈ ದೇಶದ ಮಹಾತ್ಮೆ ಈ ದೇಶದ ದೇವಭೂಮಿ ಭಗವಂತೆ ಜನ್ಮ ತಾಂಡಂಚಿನ ಈ ಕರ್ಮಭೂಮಿಡೆ ನಮ್ಮ ಪೂರ ಈ ದೇಶದ ಈ ಪಾವಿತ್ರ್ಯತೆಯನ್ನು ಅರ್ಥ ಮಂತದೆ. ಇಂಚಿನ ಇನ್ನೋಳಿದ ಸೋಮನಾಥನ ದೇವಸ್ಥಾನದ 4 ದಿನ ಜಾತ್ರೋತ್ಸವ ನಡಪೆರ ನೀನು ನಮ್ಮ ಪೊರ್ಲೋಡು ನಡಪಾಗೋದು ನಮ್ಮ ಜವಾಬ್ದಾರಿ ನಮ್ಮ ಹೊಣೆಗಾರಿಕೆ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕೇರಳ ರಾಜ್ಯ ಈ ದೇಶದ ಮೂಲೆ ಇರ್ದಿಲ್ಲ ಇನ್ನೋಳಿದ ಸೋಮನಾಥನ ದರ್ಶನಗಳು ಪಾಶ್ಚಾತ್ಯ ರಾಷ್ಟ್ರಡ್ಲ ನಾನು 2-3 ವರ್ಷ ಕರೆಯಿಂದ ಒಲ್ತೊಲ್ತು ಭಕ್ತಿಯರು ಬತ್ತದು ಒಂದು ಮಲ್ಲ ಸಾನ್ನಿಧ್ಯ ಉಂಡು ಆ ಇತಿಹಾಸ ನಿರ್ಮಾಣ ಪುನಂಚಿನ ಕಾಲಡು ತಮ್ಮ ಪೂರ ಶಕಪುರುಷರು ಅವರು ನತದೃಷ್ಟಿ ರಾಯರ ಬಲ್ಲಿ ಶೋತ್ರರು ಪೂರ ಇನ್ನು ಏರು ಪೂರ ಈ ವಿಚಾರದ ಕೇಂದ್ರ ಅವನು ಇಲ್ಲಿ ಇಲ್ಲದ ಮುಟ್ಟಾವನ ಕೆಲಸ ಅವಡು ಈ ಸಾನ್ನಿಧ್ಯದ ಮಹಿಮೆದ ಆ ಮಹತ್ವ ಬೊಕ್ಕ ಸಾನ್ನಿಧ್ಯದ ಶಕ್ತಿದ ಪ್ರಭಾವದ ದುಃಖ ದುರಿತ ದುರಂತ ಅಪಮೃತ್ಯು ಘೋರ ಮೃತ್ಯು ಪೂರ ರೀತಿಯ ಸಂಕಷ್ಟ ಪರಿಹಾರ ಮನ್ಪುನಂಚಿನ ಸಾನ್ನಿಧ್ಯದ ಶಕ್ತಿದ ಮಹಿಮೆ ಈ ಸೋಮನಾಥನ ಸನ್ನಿಧಾನ ಆಯರಂಡು ಐಕ್ ಪೂರೆಲ್ಲ ನಾವು ಸಾಕ್ಷಿ ಹಾಕಂದು ಪಂಡದು ಇನ್ನು 48 ದಿವಸ ಭಜನಾ ಸಂಕೀರ್ತನದ ಈ ಸಮಾರೋಪ ಕಾರ್ಯಕ್ರಮ ನನಾತ್ ಭಜನೆದ ಆಲಾಪನೆ ಪ್ರತಿ ಇಲ್ಲಿ ಇಲ್ಲದ ಬತ್ತಿನ ಶ್ರದ್ಧಾ ಕೇಂದ್ರ ಆದು ಪೂರಗಳು ಈ ಭಜನದ ತರಂಗದ ಮೂಲಕ ಜಗತ್ತಿಗೆ ಬರಪುನ ಋಣಾತ್ಮಕ ದೌರ್ಬಲ್ಯಗಳು ಕಡಿಮೆ ಆದು ಧನಾತ್ಮಕವಾದ ಪ್ರತಿಕ್ರಿಯಿಸಿದು ಪೂರಗಳನ್ನ ವಿಶ್ವದ ಪ್ರೀತಿ ಮನ್ಪುನೊಟ್ಟಿಗೆ ವಿಶ್ವಶಾಂತಿಯನ್ನು ಬಯಸುಗ ಲೋಕ ಕಲ್ಯಾಣ ಆವಡು ಸರ್ವೇ ಜನ ಸುಖಿನೋ ಬಂತು ಲೋಕ ಸಮಸ್ತ ಸುಖಿನೋ ಬಂತು ಪೂರೆಲ್ಲ ಎಡ್ಡೆಡು ಬಾಳೋದು ಮಹಾಶಿವರಾತ್ರಿದ ಈ ಶುಭ ಸಂದೇಶ ಪ್ರತಿ ಒರೆಯ ನರಮನೆಡಿತ್ತಿನಂಚಿನ ಪ್ರೀತಿನ ಪಟ್ಟೊಂದು ದೇವರ ಕೊರನಂಚಿನ ಅಲ್ಪಾಯುಷ್ಯನು ಸುದೀರ್ಘವಾಯಿನಂಚಿನ ಅಮರತ್ವದ ಆ ಸಾವುಡು ನಮ್ಮ ಜೀವನ ಸಾರ್ಥಕತೆ ಮಂತವನ್ಗ ಪ್ರತಿಯೊರೆಯಲ್ಲ ಪ್ರೀತಿಯನ್ನು ಪಟ್ಟವನ ಕೆಲಸ ಮನ್ಪುಗ ನಿಸರ್ಗದ ಪ್ರೀತಿ ಮನ್ಪುಗ ಪ್ರತಿಯೊಂದು ಜೀವ ಸಂಕಲನ ಪ್ರೀತಿ ಮನ್ಪುನಂಚಿನ ಮನೋಭಾವನ ನಮ್ಮ ಪೂರ ಇಡೀ ಹಿಂದೂ ಸಮಾಜ ಮತ್ಸರನ್ನು ಬಡ್ದು ನಮ್ಮ ಒಟ್ಟಿಗಿದ್ದಿನಕ್ಕಲು ನಮ್ಮ ಕುಲೆ ಪಂಪನ ಭಾವನೆಗಳು ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಪಂಪುಲಕ ನಮ್ಮ ಜೀವನವನ್ನು ಸಾರ್ಥಕತೆ ಮಂಪುಲ ದೇವರ ಶಕ್ತಿ ಕೊಡೊಂದು ಪ್ರಾರ್ಥನೆ ಮಂತದೆ ನನಾಪುನ ಹರಿನಾಮ ಸಂಕೀರ್ತನದ ಮಂಗಳೋತ್ಸವ ಜಗತ್ತಿಗೆ ಮಂಗಳದೊಟ್ಟಿಗೆ ಶುಭೋದಯ ಪುರಂಚಿನ ಕಾರ್ಯ ಆ ದೇವರು ನಡಪಾದುಕೊಳ್ಳೊಂದು ಪ್ರಾರ್ಥನೆ ಮಂತದೆ ಪುರಗಳಿಗೆ ಅವರು ಲೋಕ ಕಲ್ಯಾಣ ವಿಶ್ವಶಾಂತಿ ಅವರನ್ನು ಪ್ರಾರ್ಥನೆ ಮಕ್ಕಳ ಜೈ ಗುರುದೇವದತ್ ಅವರು ಚಿಂತನೆ ಶ್ರದ್ಧಾ ಕೇಂದ್ರವನ್ನು ವೈಪುರಂಚನೆ ಕೆಲಸ ಕಾರ್ಯ ಅವಳೊಂದು ಬಾರಿ ಪೊರ್ಲುದನಕ್ಕೆ ಆಶೀರ್ವಚನ ಮಲ್ತಿನಂಚಿನ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳಿಗೆ ಅನಂತ ಕೃತಜ್ಞತೆ ಒಂದು ಮಾತ ಭಗವದ್ಭಕ್ತನ ಪರವಾದ ಇರ್ನ ಆಶೀರ್ವಾದ ನಟ್ಟೊಂದು ದೇವರನ್ನ ಸೇವೆ ಮಲ್ಪನ ಭಾಗ್ಯನ ತಿಕ್ಕಳದ ಪ್ರಾರ್ಥನೆ ಮತ್ತೊಂದು ಇನ್ನಿತ ಕಾರ್ಯಕ್ರಮದ ಉಪಸ್ಥಿತಿ ಪುನರ್ ಶಿವತ ರಾಧಾಕೃಷ್ಣ ಕೊಟ್ಟಿಂಜ ಸರಪಾಡಿ ಬೇರೆ ಸರಪಾಡಿದ ಸರಬೇಶ್ವರ ದೇವಸ್ಥಾನದ
ಜೀರ್ಣೋದ್ಧಾರದ ಪ್ರಧಾನ ಕಾರ್ಯದರ್ಶಿಯಾದ ಆ ದೇವಸ್ಥಾನದ ನಿರ್ಮಾಣ ಅಂತೋಡು ಮಲ್ಲ ಮಠದ ಸೇವೆಯನ್ನು ಮಲ್ತನಾರು. ಈ ಮಂಗಳೋತ್ಸವ ಕಾರ್ಯಕ್ರಮಕ್ಕೂ ದೀಪಾರ್ಲಾರ ಬತ್ತನಂಚಿನ ಶ್ರೀಯುತ ರಾಧಾಕೃಷ್ಣ ರೈ ಕೊಟ್ಟಿನ ಬೆರೆಡೆ ಮಾತ ಭಗವಾನ್ ಭಕ್ತನ ಪರವಾದ ಆತ್ಮೀಯವಾದ ಸ್ವಾಗತ ಕೋರಲು ನನಗೆ ಚಂದಾಸ್ಪೂಜಿ ಶಾಲ್ ಪಾಡ್ತಾರೆ ಗೌರವಿಸುವುದಲ್ಲೇ ಭಾರತೀಯ ರೈತ ಉತ್ಪಾದಕರ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಆಯ್ಕೆಯನ್ನು ಶ್ರೀಯುತ ನವೀನ್ ಪಾದರ್ಪಾಡಿ ಬೇರಿನ ಉಪಸ್ಥಿತಿಯನ್ನು ಗೌರವಿಸುವುದು ಬೆರೆಗಿನ ಭಾರತೀಯ ರೈತ ಉತ್ಪಾದಕರ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಆಯ್ಕೆಯಾದ ಬೆರೆಗೆ ಕ್ಷೇತ್ರವತಿ ಅನಂತರದ ಕೃತಜ್ಞತೆ ಸಲ್ಲಿಸುವುದು ಬೇರಿನ ಸೇವೆ ನನ್ನ ವ್ಯಕ್ತಿ ಆ ಸಂಘಟನೆ ಎಲ್ಲಿ ರೀತಿಯ ಬೆಲೆಯನ್ನು ಪ್ರಾರ್ಥನೆ ಮತ್ತೊಂದಲ್ಲ. ಆತ್ಮೀಯ ಭಗವನ್ ಭಕ್ತರೇ, ವೇದಿಕೆಯಲ್ಲಿ ಪರಮ ಪೂಜ್ಯ ಸ್ವಾಮೀಜಿಲಿನ ಆಶೀರ್ವಾದ ರಾಮರೈಕಿ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಗೌರವಿಸುವುದು, ಜಯರಾಮ್ ಶಾಂತಿಯನ್ನ ಉಪಸ್ಥಿತಿಯನ್ನು ಗೌರವಿಸುವುದು, ಅಂಚನೆ ಜಯರಾಮ್ ಶೆಟ್ಟಿ ಕಮಲಪದ ಬೇರ್ನ ಉಪಸ್ಥಿತಿಯನ್ನು ಗೌರವಿಸುವುದು, ಅಂಚನೆ ಸತೀಶ್ ಸುರೇಶ್ ಶೆಟ್ಟಿ ಇನೋಳಿ ಬೀಡು ಬೇರ್ನ ಉಪಸ್ಥಿತಿಯನ್ನು ಗೌರವಿಸುವುದು, ಯಶೋಧಕ್ಕನ ಉಪಸ್ಥಿತಿಯನ್ನು ಗೌರವಿಸುವುದು, ಅಂಚನೆ ಶ್ರೀಯುತ ವಿಶ್ವನಾಥ್ ಪೂಜಾರಿ ವೇದಿಕೆಯಲ್ಲಿ ನನ್ನ ಉಪಸ್ಥಿತಿಯನ್ನು ಗೌರವಿಸುವುದು, ಅಂಚನೆ ಚಂದ್ರ ಸಡ್ಡೆ ಅಂತ ಕೊತ್ತಾರವತ್ತು ಬೇರ್ನ ಉಪಸ್ಥಿತಿಯನ್ನು ಗೌರವಿಸುವುದು, ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರು ವಿಜಯಲಕ್ಷ್ಮಿ ಅಕ್ಕನ ಉಪಸ್ಥಿತಿಯನ್ನು ಗೌರವಿಸುವುದು, ಅಂಚನೆ ಉಮೇಶ್ ಗ್ರಾಮ ಚಾವಡಿ ಆತ್ಮೀಯ ಭಗವಾನ್ ಭಕ್ತರೇ ನಿಖಿಲ್ ಮಾತ ವೇದಿಕೆಯಲ್ಲಿ ಉಪಸ್ಥಿತಿ ಇಲ್ಲರು, ಅಂಚನೆ ನಮ್ಮ ರಾಧಾಕೃಷ್ಣ ರೈಕಲ್ನ ಉಪಸ್ಥಿತಿಯನ್ನು ಗೌರವಿಸುವುದು, ನಿಖಿಲ್ ಮಾತ ದೇವಸ್ಥಾನದ ವಿತ್ತಂಗನ ಬೋದು ದೀಪವನ್ನು ಅರ್ಲಾದ ಇನ್ನಿದ್ದ ಭಜನಾ ಕಾರ್ಯಕ್ರಮ ಸೋಮವಾರ ಸಹಕಾರ ಮಾಡಿಕೊಂಡು ವಿನಂತಿ ಮಾಡೋದಲ್ಲ. Thank you.
ಶ್ರೀ ಶ್ರೀ ಮೋಹನದಾಸ ಪರಮಾನಂದ ಸ್ವಾಮೀಜಿಗಳು ದೀಪವು ಹಲವಾರ ಮುಖಾಂತರ ವಿವಿಧ ಭಜನಾ ಕಾರ್ಯಕ್ರಮದ ಮಂಗಳೋತ್ಸವ ಕಾರ್ಯಕ್ರಮ ನಡೆದುಕೊಳ್ಳಲಿದೆ. ಅಂಜನೆ
विद्महे महादेवाय धीमहि तन्नो रुद्र प्रचोदयात् तन्नो रुद्र प्रचोदयात् तन्नो रुद्र
सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके
ಮಧುರಾನುರಿ ಸದನ ಮೃದುವದನ ಮಧುಸೂದನ ಶಿವ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಮಧುರಾನುರಿ ಸದನ ಮೃದುವದನ ಮಧುಸೂದನ ಶಿವ ಸ್ವಾಗತಂ ಕೃಷ್ಣ
ನೆಮ್ಮದಿಗಂತ ಭಜನಾ ಕಾರ್ಯಕ್ರಮ ನಡೆತದೆ. ಇನಿ ಮಂಗಳೋತ್ಸವ ಕಾರ್ಯಕ್ರಮ ನಡೆತದೆ. ಇನ್ನಿತ ಮಂಗಳೋತ್ಸವ ಕಾರ್ಯಕ್ರಮ ನಡಬಾರ್ದು ಬಂದಾಗಲೇ
ಇವಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಬೊಕ್ಕ ಮಾತೃ ಮಂಡಳಿ ಅಂಚನೆ ಶ್ರೀ ಕಾಳಿಕಾಂಬ ಸತ್ಯಸಾಯಿ ಭಜನಾ ಮಂಡಳಿ ಪರಿಮಾರು ಕಲ್ಲಡ್ಕ ಈ ಭಜನಾ ತಂಡದಲ್ಲಿ ಬಾರಿ ಪುರ್ಲದ ಭಜನಾ ಕಾರ್ಯಕ್ರಮಗಳ ಪಾಲ್ಗೆ ಕೊಡ್ತೇವೆ. ಬೇಕಲೆ ಕ್ಷೇತ್ರದ ಭಜನಾ ಸಮಿತಿ ಸೇವಾ ಸಮಿತಿ ಭಗವದ್ ಭಕ್ತರ ಪರವಾಗಿ ಅನಂತ ಕೃತಜ್ಞತೆ ಸಲ್ಲಿಸುವುದಿಲ್ಲ. ಆತ್ಮೀಯ ಭಗವದ್ ಭಕ್ತರೇ, ಕೈನ 48 ದಿನದ ಭಜನಾ ಕಾರ್ಯಕ್ರಮಗಳು ಊರ್ದ ಪರ ಊರ್ದ ಮಸ್ತ್ ಸಂಘ ಸಂಸ್ಥೆಗಳ ಮಲ್ಲ ಮಟ್ಟದ ಸಹಕಾರ ಕೊಟ್ಟು ಭಜನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಕಾರಣೀಕರ್ತರ ತೆರಿಗೆ ಮಾತೆಗಳ ಕೃತಜ್ಞತೆ ಸಲ್ಲಿಸುವುದು. ಈ ಭಜನಾ ಕಾರ್ಯಕ್ರಮವು ಧ್ವನಿವರ್ಧಕರು ಒದಗಾದುಕೊಂಡಾರು ಶ್ರೀ ಸುಬ್ರಹ್ಮಣ್ಯ ಭಟ್, ಶ್ರೀದೇವಿ ಲೈಟಿಂಗ್ಸ್ ನಮ್ಮ ಇನೋಳಿ ಅಂಚನೆ ಸುಬ್ರಹ್ಮಣ್ಯ ಭಟ್ರಿಗೆ ಅಂಚನೆ ಧ್ವನಿವರ್ಧಕರು ಮಲ್ಲ ಸಹಕಾರ ಮತ್ತು ಪ್ರಕಾಶ್ ಭಟ್ರಿಗೆ ಅನಂತ